ಸಾಮಾಜಿಕ ಜಾಲತಾಣಗಳ ಸಾಧಕಗಳಿಗಿಂತ ಬಾಧಕಗಳ ಬಗ್ಗೆ ತಿಳುವಳಿಕೆ ಅಗತ್ಯ. ಸಾಮಾಜಿಕ ಜಾಲತಾಣ ಅತಿಯಾಗಿ ಬಳಸಿದ್ರೆ ಜೀವ ಹಾಗೂ ಜೀವನಕ್ಕೆ ಮಾರಕವಾಗಲಿದೆ ಎಂದು ಬಂಟ್ವಾಳ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್ ಹೇಳಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬಂಟ್ವಾಳ, ಪ್ರೆಸ್ ಕ್ಲಬ್, ಬಿಸಿ ರೋಡ್ ಹಾಗೂ ಸಿದ್ದಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಸಿದ್ದಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಾಮಾಜಿಕ ಜಾಲತಾಣ ಸಾಧಕ ಬಾಧಕಗಳು ಕುರಿತ ಮಾಹಿತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದರು. ಸಾಮಾಜಿಕ ಜಾಲತಾಣ ಸಮೂಹಕ್ಕೆ ಮಾಹಿತಿ ನೀಡುವ ವೇದಿಕೆಯಾಗಿದೆ. ಸಾಮಾಜಿಕ ಜಾಲತಾಣ ಸಂವಹನಕ್ಕೆ ಸಂಬಂಧವನ್ನ ವೃದ್ಧಿಸುತ್ತದೆ, ಶಿಕ್ಷಣದ ಜ್ಞಾನಕ್ಕೆ ಅನುಕೂಲಕರವಾಗಿದ್ದು ಸಾವಿರಾರು ಮಂದಿಗೆ ಉದ್ಯೋಗ ನೀಡುತ್ತಿದೆ. ಇಂತಹ ವ್ಯವಸ್ಥೆ ದುರುದ್ದೇಶಗಳಿಗೆ ಬಳಕೆಯಾಗದಂತೆ ಜಾಗೃತರಾಗಿರುವಂತೆ ಕಿವಿಮಾತು ಹೇಳಿದರು. ಕಾಲೇಜಿನ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಸಂದೇಶ್ ಶೆಟ್ಟಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಸಾಮಾಜಿಕ ಜಾಲತಾಣಗಳ ಕುರಿತಂತೆ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲೆ ಸೌಮ್ಯ ಎಚ್ಕೆ ಅವರು ಮಾತನಾಡಿ, ಆಧುನಿಕ ಶಿಕ್ಷಣಕ್ಕೆ ಸಾಮಾಜಿಕ ಜಾಲತಾಣ ಪೂರಕವಾಗಿದ್ದು ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ವಿಶೇಷ ವಿಷಯ ನಮಗೆಲ್ಲರಿಗೂ ಗೊತ್ತಿರುವ ಟ್ವಿಟರ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್, ಏನೋ ಸುಮಾರು ಬಿಡಿ. ವಾಟ್ಸಪ್ ಅಂತೂ ಎಲ್ಲರ ಇದೆ, ಅದು ಇಲ್ಲ ಅಂತ ಹೇಳಿಕಲ್ಲ ಎಲ್ಲರ ಇದೆ. ಏನು ನಾಲೆಡ್ಜ್ ಏನಿದೆ ಸಾಕಷ್ಟಿದೆ. ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಏನು ಸೋಷಿಯಲ್ ಮೀಡಿಯಾ ಇದೆ, ಅದು ಒಂದು ವಿದ್ಯುನ್ಮಾನ ಸಾಧನಗಳು ಏನಿದೆ, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ನಿಮ್ಮ ಲ್ಯಾಪ್ಟಾಪ್ ಏನಿರ್ಬೋದು, ಅದರ ಮುಖಾಂತರ ಒಂದು ನೆಟ್ವರ್ಕ್ ಮುಖಾಂತರ ನಿಮ್ಮೆಲ್ಲ ಭಾವನೆಗಳನ್ನು, ವಿಚಾರಗಳನ್ನು ಅಥವಾ ಯಾವುದೋ ಫೋಟೋ, ವಿಡಿಯೋಸ್ ಅಥವಾ ನಿಮ್ಮ ಯಾವುದೇ ಒಂದು ವಿಚಾರಗಳನ್ನು, ಮಾಹಿತಿಯನ್ನು ತಕ್ಷಣ ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಅಥವಾ ಶೇರ್ ಮಾಡ್ಕೊಳ್ಳಲಿಕ್ಕೆ, ಒಬ್ಬರಿಗೆ ಅಥವಾ ಸಮೂಹಕ್ಕೆ ಕಳಿಸ್ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ವೇದಿಕೆ ಅದು. ಆ್ಯಪ್ಸ್ ಅಂತ ಏನು ಬಂದಿದೆ, ಈಗ ಆ್ಯಪ್ಗಳಂತ ಏನು ಬಂದಿದೆ, ಏನು ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ನಿಮ್ಮ ಯೂಟ್ಯೂಬು, ಟಿಕ್ಟಾಕ್ ಎಲ್ಲ ಇರ್ಬೋದು. ಇವೆಲ್ಲ ಅವಕಾಶ ಸಿಗ್ತದೆ, ಅಲ್ಲಿ ನಾವು ಜಾಗ ಖಾಲಿ ಅಂತ ಹೇಳಿ ಅಲ್ಲಿ ಹೋಗ್ಬೇಕು. ನಾವು ಇಲ್ಲದೆ ನಾವು ಹಿಂದೆ ಉಳಿತೇವೆ. ಅದಕ್ಕಾಗಿ ನಾನು ಬೇಡ ಅಂತ ಕೂತ್ಕೊಂಡಿದ್ದೆ, ಮತ್ತೆ ಮಾತಾಡಬೇಕಂತ ಹೇಳಿದ್ದು. ಅದನ್ನು ತಾವು ಸಹ ಕಲಿಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಹ ಕಲಿಬೇಕು. ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ಯಾವುದೇ ಸಮಾರಂಭದಲ್ಲಿ ಹೋದರೆ ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ಳಿ ಕಲಿಯಿರಿ. ದೊಡ್ಡ ಸಾಧನೆ ಮಾಡೋದು ಬೇಡ. ನಾವು ಕೇವಲ ಸಭಾ ಸಮಾರಂಭಗಳಲ್ಲಿ ಮುಂದೆ ಚೇರ್ ಹಾಕಿ ಬರ್ತಾರಲ್ಲ, ಅದನ್ನು ಮುಂದೆ ಸಾಲಿನಲ್ಲಿ ಕೂತ್ಕೊಂಡ್ರೆ ಸಾಕು, ಅದೇ ಒಂದು ದೊಡ್ಡ ಸಾಧನೆ. ಮತ್ತೆ ಮುಂದೆ ಸಾಲ ಇಟ್ಕೊಂಡು ನಾವು ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತಾರೆ ಅವರ ಮಾತುಗಳನ್ನು ಕೇಳಿಕೊಂಡ್ರೆ ಸಾಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈಗ ಮುಂದಿನ ಸಾಲಿನಲ್ಲಿ ಖಾಲಿಲ್ಲ. ಅದರಿಂದ ವಿದ್ಯಾರ್ಥಿಗಳು, ನಮ್ಮ ಸಿದ್ದಕಟ್ಟೆ ಕಾಲೇಜಿನ ಸರ್ ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರು. ಸಿದ್ದಕಟ್ಟೆ ಇಲ್ಲಿ PUC, SSLC ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಇಲ್ಲಿ ನಾವು ಯಾವತ್ತೂ ಹೆಮ್ಮೆ ಇದೆ ನಮಗೆ. ನಾನು ಯಾವತ್ತೂ ಹೇಳ್ತೇನೆ ಭಾಷಣದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಆಯ್ದ ಕೆಲವೇ ಕೆಲವು ಬೆರಳಿಗೆ ಕಾಲೇಜುಗಳಲ್ಲಿ ನಮ್ಮ ಕಾಲೇಜ್ ಸಹ ಒಂದು